ಪುಣೆಯ ಬಾಳೆವಾಡಿಯಲ್ಲಿ ನಡೆಯುತ್ತಿರುವ 2ನೇ ಆವೃತ್ತಿಯ ಖೇಲೋ ಇಂಡಿಯಾ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ಮಂಗಳ ಈಜು ಕ್ಲಬ್ನ ಉದಯೋನ್ಮುಖ ತಾರೆ ರಚನಾ ಎಸ್ಆರ್ ರಾವ್ ಪದಕಗಳನ್ನು ಪಡೆದು ಮಂಗಳೂರಿನ ಗರಿಯನ್ನ ಉತ್ತುಂಗಕ್ಕೆ ಏರಿಸಿದ್ದಾರೆ. ಪುಣೆಯ ಬಾಳೆವಾಡಿಯಲ್ಲಿ ನಡೆಯುತ್ತಿರುವ 2ನೇ ಆವೃತ್ತಿಯ ಖೇಲೋ ಇಂಡಿಯಾ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ಪ್ರತಿಭೆ ಮಂಗಳ ಈಜು ಕ್ಲಬ್ನ ಉದಯೋನ್ಮುಖ ತಾರೆ ರಚನಾ ಎಸ್ಆರ್ ರಾವ್ ಅವರು ಬಾಲಕಿಯರ 17ನೇ ವಯೋಮಾನ ವಿಭಾಗದಲ್ಲಿ 50 ಮೀಟರ್ ಬೆಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನ ಪಡೆದು ಮಂಗಳೂರಿಗೆ ಕೀರ್ತಿ ತಂದಿದ್ದಾಳೆ. ಈಕೆ ಭಾನುವಾರ ನಡೆದ 4x100 ಮೀಟರ್ ಮಿಡ್ಲೆ ರಿಲೆಯಲ್ಲಿ 100 ಮೀಟರ್ ಬೆಸ್ಟ್ರೋಕ್ನಲ್ಲಿ ಅತ್ಯುತ್ತಮವಾಗಿ ಈಜಿ ಕರ್ನಾಟಕ ತಂಡಕ್ಕೆ ಚಿನ್ನದ ಪದಕ ಸಿಗುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದಾಳೆ. ಅಲ್ಲದೆ 100 ಮೀಟರ್ ಬೆಸ್ಟ್ರೋಕ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕವನ್ನ ಜಯಿಸಿದ್ದಾಳೆ. ನಗರದ ರಾಮಕೃಷ್ಣ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದು ರಾಧಾಕೃಷ್ಣ ರಾವ್ ಹಾಗೂ ಸುಮಿತ್ರಾ ರಾವ್ ಅವರ ಪುತ್ರಿ ಮಂಗಳ ಕ್ಲಬ್ಬಿನ ಮುಖ್ಯ ತರಬೇತುದಾರರಾದ ಲೋಕರಾಜ್ ವಿಟ್ಲ ಹಾಗೂ ಸಹಾಯಕ ತರಬೇತುದಾರರಾದ ಎಂ ಶಿವಾನಂದ ಗಟ್ಟಿ, ಪುಂಡಲಿಕ್ ಕಾರ್ವಿ, ಶಿಶಿರ್ ಎಸ್ ಗಟ್ಟಿ ಹಾಗೂ ಶಿವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಇದಲ್ಲದೆ ಈ ಸ್ಪರ್ಧೆಯಲ್ಲಿ ಮಂಗಳ ಈಜು ಕ್ಲಬ್ನ ಆರಾಧನಾ ಬೇಕಲ್ ಹಾಗೂ ಸಾನಿಯಾ ಶೆಟ್ಟಿ ಅವರು ಖೇಲೋ ಇಂಡಿಯಾ ಸ್ಪರ್ಧೆಗೆ ಆಯ್ಕೆಯಾದ ಕ್ಲಬ್ಬಿನ ಸದಸ್ಯರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಪುಣೆ.